ಮಿನಿ ನಗರವಾಗಿ ಬೆಳೀತಾ ಇರುವ ಬಂಟ್ವಾಳದಲ್ಲಿ ಶುದ್ಧ ಸಸ್ಯಾಹಾರಿ ಹೋಟೆಲೊಂದು ಗ್ರಾಹಕರ ಸೇವೆಗೆ ಸಜ್ಜಾಗಿ ನಿಂತಿದೆ. ಬಂಟ್ವಾಳಪೇಟೆ ರಥಬೀದಿಯ ರಾಜಸೌಧದಲ್ಲಿ ನೂತನ ಹೋಟೆಲ್ ಗಂಗಾಸಾಗರ್ನ ಉದ್ಘಾಟನಾ ಸಮಾರಂಭ ನಡೆದಿದೆ. ಕುಂದಾಪುರ ಮೂಲದ ನಾಗೇಶ್ ಪೂಜಾರಿ ಹಾಗೂ ಚಂದ್ರ ಪೂಜಾರಿ ಮಾಲಕತ್ವದ ಶುದ್ಧ ಸಸ್ಯಾಹಾರಿ ಹೋಟೆಲ್ ಇದಾಗಿದ್ದು, ಕುಟುಂಬ ಬಂಧುಗಳ ಉಪಸ್ಥಿತಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಬಳಿಕ ಬಂಟ್ವಾಳದ ಸ್ವರ್ಣೋದ್ಯಮಿ ವಿಎನ್ಆರ್ ಗೋಲ್ಡ್ನ ಮಾಲಕ ನಾಗೇಂದ್ರ ಬಿ ಬಾಳಿಕ ಅವರು ನೂತನ ಹೋಟೆಲ್ ಅನ್ನು ಉದ್ಘಾಟಿಸಿದರು. ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಜಿ ಕತ್ತಲ್ ಸರ್ ದೀಪ ಪ್ರಜ್ವಲಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನಾಗೇಂದ್ರ ಬಾಳಿಕ ಅವರು, ಚಿನ್ನದ ಪೇಟೆ ಎಂದು ಪ್ರಸಿದ್ಧಿ ಪಡೆದಿರುವ ಬಂಟ್ವಾಳದಲ್ಲಿ ನೂತನವಾಗಿ ಹೋಟೆಲ್ ಉದ್ಯಮ ಆರಂಭಿಸಲಾಗಿದ್ದು, ದೇವರ ಅನುಗ್ರಹ ಸಿಗಲಿ ಎಂದು ಶುಭ ಹಾರೈಸಿದರು. ಗಂಗಾಸಾಗರ ಹೋಟೆಲಿನ ಮಾಲೀಕರಾದ ನಾಗೇಶ್ ಪೂಜಾರಿಯವರು ಮತ್ತು ಅವರ ಧರ್ಮಪತ್ನಿಯವರಿಗೂ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಪ್ರಥಮವಾಗಿ ಸ್ವಾಗತಿಸುತ್ತೇನೆ. ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಅವರ ಹಿತೈಷಿಗಳಿಗೂ ನಮ್ಮ ಗ್ರಾಹಕರಿಗೂ ಮತ್ತು ಈ ಪೇಟೆಯ ನಾಗರಿಕರೆಲ್ಲರಿಗೂ ನಾನು ಸ್ವಾಗತಿಸ್ತಾ, ಇತರ ಅತಿಥಿಗಳಿಗೂ ಸ್ವಾಗತಿಸ್ತಾ, ಇವತ್ತಿನ ಈ ಕಾರ್ಯಕ್ರಮ ಶ್ರೀದೇವರ ದಯೆಯಿಂದ ಒಳ್ಳೆ ರೀತಿಯಿಂದ ನಡೆಯಿತು. ಈ ಕಾರ್ಯಕ್ರಮದ ಪ್ರಕಾರ ಇನ್ನು ಮುಂದೆಯೂ ಅವರ ಈ ಹೋಟೆಲ್ ಉದ್ಯಮದಲ್ಲಿ ಮತ್ತು ಅವರ ಜೀವನದಲ್ಲಿ ಒಳ್ಳೆ ಸುಖ ಶಾಂತಿ ನೆಮ್ಮದಿ ಸಿಗಲಿ. ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಜಿ ಕತ್ತಲ್ ಸರ್ ಅವರು ಮಾತನಾಡಿ, ಇತರ ಯಾವುದೇ ದಾನಕ್ಕೆ ತೃಪ್ತಿ ಎನ್ನುವುದಿಲ್ಲ, ಆದರೆ ಅನ್ನದಾನ ತೃಪ್ತಿ ಪಡುವ ದಾನವಾಗಿದೆ. ಸಸ್ಯಾಹಾರ ಹೋಟೆಲ್ ಮೂಲಕ ಈ ಭಾಗದ ಜನರಿಗೆ ಊಟೋಪಚಾರದ ಸೇವೆ ನೀಡುವ ಮೂಲಕ ಹೋಟೆಲ್ ಉದ್ಯಮ ಆರಂಭಿಸಲಾಗಿದೆ. ವೃತ್ತಿಯೊಂದಿಗೆ ಸಂಪಾದನೆಯ ದಾರಿ ಕಂಡುಕೊಂಡಿರುವ ಹೋಟೆಲ್ ಉದ್ಯಮ ಯಶಸ್ಸು ಕಾಣಲೆ, ಹಂತ ಹಂತವಾಗಿ ಸಂಪತ್ತು ಕ್ರೋಢೀಕರಣವಾಗುವಂತೆ ದೇವರು ಅನುಗ್ರಹಿಸಲಿ ಎಂದರು. ಗಂಗಾಸಾಗರ ಬಂಟ್ವಾಳ ಚಿಂತನ ಪುದರ್ ಇಲ್ಲಿ ನಮ್ಮ ಬಾರಿ ಪುರ್ಲ ಕಲಿತದ ಕೆಲಸದ ಕೊಟ್ಟಿಯ ಈ ಹೋಟೆಲ್ ಅವೇನು ಬಂಟ್ವಾಳದ ಪೇಂಟೆಡ್ ಬಾರಿ ಪುರ್ಲೂರು ನಡಪಾದೆ ಐಕ್ ಪದ್ಮಾವತಿ ಶ್ರೀನಿವಾಸ ದೇವರನ ಆಶೀರ್ವಾದದೊಟ್ಟಿಗೆ ಸತ್ಯನಾರಾಯಣ ದೇವರನ ಅನುಗ್ರಹದೊಟ್ಟಿಗೆ ಇನ್ನೇ ಚಂದ್ರ ಪೂಜಾರಿ ಮತ್ತು ನಾಗೇಶ್ ಪೂಜಾರಿಲು ಇವತ್ತು ಪುರ್ಲ ಕಟ್ಟದ ಹೋಟೆಲ್ನ ನಮಕ್ ಸಂದೈತ ಮತ್ತೊಂದು ಸಾರ್ವಜನಿಕರಿಗೆ ಜಗತ್ತದ ಮಾತಾದಾನಲ್ಲ ಏರಗ್ಲ ಯಾವ ಪಡ್ಪನ ತೃಪ್ತಿ ಅಂಡ ಅನ್ನದಾನ ಬಂಜಿದ ಬಡವು ಆಯ್ಕೆ ಯಾವ ಪಡ್ಪನ ತೃಪ್ತಿ ಪಡು ಅಂಚುತ್ತಿನ ಒಂದು ಶ್ರೇಷ್ಠ ತೃಪ್ತಿ ಕೊರ್ಪನ ಅಂಚುತ್ತಿನ ಒಂದು ಬಂಜಿದ ಬಡವುಗೆ ಬತ್ತನಕ್ಲೆಗೆ ಶುದ್ಧವಾಯಿನ ಸಸ್ಯಾಹಾರಿ ವನಸೆ ತಿಕ್ಕೊಳ್ಳುವ ಪಡ್ಪನ ನಿಲಟ್ಟೆ ಒಂದು ಎಡ್ಡೆ ಯೋಜನೆದೊಟ್ಟಿಗೆ ಒಂದು ಉದ್ಯಮನ ಆರಂಭ ಮಾಡ್ತಿದ್ದಾರೆ. ಈ ಸಂದರ್ಭ ಅಂಚನ್ ಗಾರ್ಮೆಂಟ್ಸ್ ಮಾಲಕ ಪ್ರಕಾಶ್ ಅಂಚನ್, ಬಿಜೆಪಿ ಬಂಟ್ವಾಳ ಕ್ಷೇತ್ರ ಸಮಿತಿ ಅಧ್ಯಕ್ಷ ದೇವಪ್ಪ ಪೂಜಾರಿ, ಪುರಸಭಾ ಸದಸ್ಯೆ ಶಶಿಕಲಾ, ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯೆ ಚೇತಕ್ ಪೂಜಾರಿ, ಯೂನಿಯನ್ ಬ್ಯಾಂಕ್ ಬಂಟ್ವಾಳ ಶಾಖೆಯ ಮ್ಯಾನೇಜರ್ ದಿನೇಶ್ ಭಟ್, ಮೆಸ್ಕಾಂನ ಮಾಜಿ ನಿರ್ದೇಶಕ ವೆಂಕಪ್ಪ ಪೂಜಾರಿ, ಪ್ರಶಾಂತ್ ಹಾಗೂ ನಾಗೇಶ್ ಅವರ ಕುಟುಂಬ ಬಂಧುಗಳು ಹಾಜರಿದ್ದು ನೂತನ ಹೋಟೆಲ್ಗೆ ಶುಭ ಹಾರೈಸಿದರು. ವರ್ಷದ ಒಂದು ಕ್ಯಾಂಟೀನ್ ಮ್ಯಾನೇಜರ್ ಸೇವೆ ಮಾಡಿದ್ದಾರೆ. ಅವರಿಗೆ ಈ ಹೋಟೆಲ್ನ ಬಗ್ಗೆ ಪೂರ್ಣ ಆಸಕ್ತಿ ಜ್ಞಾನ ಉಂಟು. ಆ ವರ್ಷ ಈ ಹೆಂಟೆಗೆಲ್ತಾಗ ನಾವು ಮಾತಾ ಹೇಳಿದಾಗ ನೋಡಬಹುದು. ಈ ಹೋಟೆಲ್ ಇಲ್ಲಿ ನಡಪುವಂಥ ಆ ಒಂದು ಯುವ ಉದ್ಯಮಿಗೆ ಈ ಒಂದು ಹೋಟೆಲ್ದ ವ್ಯವಹಾರಿಕರು ಅದಕ್ಕೆ ಮಾತೆಲ್ಲ ಬಂದಿದೆ. ಈ ಒಂದು ಹೋಟೆಲ್ದ ಸೇವೆಗೆ ಮಾತ್ರ ಮೂಲಕ ಮಕ್ಕಳು ಹೆಚ್ಚಿನ ಒಂದು ಉದ್ಯಮಕ್ಕೂ ಕೈಗೊಳ್ಳಿಸಿದರೆ ಉದ್ಯಮಗಳು ಮಸ್ತ್ ವ್ಯವಹಾರ
ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಸನೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.